ಲಾಕ್ಡೌನ್ ಸಮಯದಲ್ಲಿ ಕೇಂದ್ರದ ಸ್ಮಾರ್ಟ್ ಆ್ಯಪ್ ಮೂಲಕ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಂದ ಮುಖಕವಚ ತಯಾರಿಸಿ ಕೋವಿಡ್ ವಾರಿಯರ್ಸ್ಗೆ ವಿತರಣೆ ಮಾಡಲಾಯಿತು. ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಕೋವಿಡ್-19 ವಿರುದ್ಧ ಹೋರಾಡಲು ಮುಂಚೂಣಿಯ ಆರೋಗ್ಯ ವೃತ್ತಿಪರರಿಗೆ ಸಹಾಯ ಮಾಡಲು ಮುಖಕವಚ ತಯಾರಿಸಿ ಅದನ್ನು ವಿತರಿಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸ್ಮಾರ್ಟ್ ಆ್ಯಪ್ ಅಧಿಕಾರಿ ಗೌತಮ್ ನಾಯಕ್, ಕೇಂದ್ರ ಸರ್ಕಾರದ ಮೇಕ್ ಇಂಡಿಯಾ ಪ್ರೇರಣೆಯಿಂದ ಸ್ಮಾರ್ಟ್ ಆ್ಯಪ್ ಮೂಲಕ ಲಾಕ್ಡೌನ್ ಹೊತ್ತಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿ ಕೋವಿಡ್-19 ವಿರುದ್ಧದ ರಾಷ್ಟ್ರದ ಹೋರಾಟದಲ್ಲಿ ಮುಖದ ಗುರಾಣಿಗಳು ತುರ್ತು ಅವಶ್ಯಕತೆಯಾಗಿತ್ತು. ಅಗತ್ಯಗಳನ್ನು ಪೂರೈಸಲು ಪ್ರಮಾಣದ ಉತ್ಪಾದನೆ ಸಹಾಯ ಮಾಡುತ್ತದೆ. ಕೋವಿಡ್-19 ರೋಗಗಳೊಂದಿಗೆ ನಿಕಟ ಸಂಪರ್ಕದಲ್ಲಿ ಕಾರ್ಯನಿರ್ವಹಿಸುವ ಮುಂಚೂಣಿಯ ಕಾರ್ಯಕರ್ತರಿಗೆ ಮುಖದ ಗುರಾಣಿಗಳು ಒಂದು ಪ್ರಮುಖ ಸಾಧನವಾಗಿದೆ. ಈ ಮುಖದ ಗುರಾಣಿಗಳು ಆರೋಗ್ಯ ವೃತ್ತಿಪರರನ್ನು ರೋಗಿಗಳು ಕೆಮ್ಮುವಾಗ ಅಥವಾ ಸೀನುವಾಗ ಹೊರಹಾಕುವ ವೈರಸ್ ಹೊಂದಿರುವ ಹಾನಿಗಳಿಂದ ರಕ್ಷಿಸಬಹುದು. ಸಹ್ಯಾದ್ರಿ ಕಾಲೇಜ್ ವಿದ್ಯಾರ್ಥಿಗಳು ಮಂಗಳೂರಿನ ಮತ್ತು ಸುತ್ತಮುತ್ತಲಿನ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವ ಕೋವಿಡ್-19 ಯೋಧರಿಗೆ ಫೇಸ್ ಶಿಲ್ಟರ್ಗಳನ್ನು ತಯಾರಿಸಿ ಪೂರೈಸಿದ್ದಾರೆ. ಸಹ್ಯಾದ್ರಿ ಸ್ಮಾರ್ಟ್ ಆಫ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಇದನ್ನು ತಯಾರಿಸಿದೆ. ಈ ತಂಡ ಈಗಾಗಲೇ ಮುಂಬೈ, ದೆಹಲಿ, ಬೆಂಗಳೂರು ಇತರ ಮೇಕರ್ಸ್ ಜೊತೆ ಸೇರಿ ಭಾರತದಾದ್ಯಂತ 1 ಮಿಲಿಯನ್ ಮುಖಕವಚ ತಯಾರಿಸಿ ಜನರಿಗೆ ತಲುಪಿಸಿದ ಪ್ರತಿಜ್ಞೆಯನ್ನು ಕೈಗೊಂಡು ಈ 3 ವಾರ ಕಾಲದಲ್ಲಿ 3500 ಮುಖಕವಚ ತಯಾರಿಸಿ ಕೋವಿಡ್ ವಾರಿಯರ್ಸ್ಗಳಿಗೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಆಸ್ಪತ್ರೆ ಆರೋಗ್ಯ ಕಾರ್ಯಕರ್ತರಿಗೆ ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗದೆಲ್ಲೆಡೆಗೆ ಕೊಡುಗೆ ನೀಡಿದ್ದೇವೆ. ಸೊ ಇವಾಗ ಈ ಕೋವಿಡ್-19 ಸಿಚುವೇಶನ್ ಆಗಿದೆ, ಇಡೀ ದೇಶದಲ್ಲಿ ಕೂಡ ಆಗಿದೆ ಮತ್ತು ಜಗತ್ತಿನಲ್ಲಿ ಕೂಡ ಆಗಿದೆ. ಸೊ ಇದಕ್ಕೆ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ ಫೇಸ್ ಮಾಸ್ಕ್ಗಳ ಅಗತ್ಯ ಜಾಸ್ತಿ ಇದೆ ಎಲ್ಲ ಕಡೆ, ಬಟ್ ಅಷ್ಟು ಪ್ರೊಡಕ್ಷನ್ ಮಾಡಲಿಕ್ಕೆ ಕೆಪಬಿಲಿಟೀಸ್ ಇಲ್ಲ. ಮತ್ತು ಇವಾಗ ಆ ಕೊರತೆಯನ್ನು ಕಂಡು ನಾವು ಇಲ್ಲಿ ಸಹ್ಯಾದ್ರಿ ಕಾಲೇಜಿನಲ್ಲಿ ಡ್ರೀಮ್ವರ್ಕ್ಸ್ ಮೇಕರ್ ಸ್ಪೇಸ್ ಹಾಗೂ ಸಹ್ಯಾದ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇವರ ಪ್ರೋತ್ಸಾಹದಿಂದ ಈ ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ನಾವೆಲ್ಲರೂ ಮನೆಯಲ್ಲಿದ್ವಿ. ಬಟ್ ಏನು ಮಾಡೋದು, ಏನಾದರೂ ಮಾಡ್ಬೋದು, ವಿ ಆರ್ ಹ್ಯಾವಿಂಗ್ ಎನ್ ಇನ್ಸ್ಟಿಟ್ಯೂಷನ್ ಇಲ್ಲಿ, ಅಂದರೆ ಈ ಇನ್ಸ್ಟಿಟ್ಯೂಷನ್ ಸಪೋರ್ಟ್ ಜೊತೆಗೆ ಏನಾದರೂ ಮಾಡ್ಬೋದು ಅಂತ ಹೇಳಿ ನಾವು ಯೋಚಿಸಿದಾಗ ಫೇಸ್ ಶೀಲ್ಡ್ಗಳನ್ನು ಯಾಕೆ ತಯಾರಿಸಬಹುದು ಅಂತ ಹೇಳಿಬಿಟ್ಟು ಈ ರೀತಿಯ ಒಂದು ಫೇಸ್ ಶೀಲ್ಡ್ ಡಿಸೈನ್ ಮಾಡಿಬಿಟ್ಟು ನಾವು ಇವಾಗ ಮಂಗಳೂರು ಹಾಗೂ ಶಿವಮೊಗ್ಗ ಇನ್ನಿತರ ಪ್ರದೇಶಗಳಿಗೆ ನಾವು ಫೇಸ್ ಶೀಲ್ಡ್ಗಳನ್ನು ಇವಾಗ ಕೊಟ್ಟಿದ್ದೇವೆ. ಸೊ ಈ ಡಿಸೈನ್ ಮಾಡಲಿಕ್ಕೆ ನಾವು ಓಪನ್ ಸೋರ್ಸ್ ಡಿಸೈನ್ ಅನ್ನು ಯೂಸ್ ಮಾಡಿಬಿಟ್ಟು ದೇಶದಲ್ಲಿ ಮುಂಬೈ, ಡೆಲ್ಲಿ, ಬೆಂಗಳೂರು ಹಾಗೂ ಪುಣೆ ಇನ್ನಿತರ ಜಾಗಗಳಲ್ಲಿರುವಂಥ ಮೇಕರ್ ಸ್ಪೇಸ್ ಹೇಗೆ ಡ್ರೀಮ್ವರ್ಕ್ಸ್ ಮೇಕರ್ ಸ್ಪೇಸ್ ಇದೆಯೋ ಅದೇ ರೀತಿ ಬೇರೆ ಬೇರೆ ಜಾಗದ ಮೇಕರ್ ಸ್ಪೇಸ್ಗಳೆಲ್ಲ ಒಟ್ಟಿಗೆ ಕೂಡಿ ಈ ಫೇಸ್ ಶೀಲ್ಡ್ಸ್ಗಳನ್ನು ನಾವು ಡೆವಲಪ್ ಮಾಡಿದ್ದೇವೆ. ಸೊ ಈಗಾಗಲೇ ನಮ್ಮ ಫೇಸ್ ಶೀಲ್ಡ್ಸಿನ ಟಾರ್ಗೆಟ್ 1 ಮಿಲಿಯನ್ ನಾವು ಇಟ್ಟಿದ್ದೇವೆ. ಅದರಲ್ಲಿ ನಾವು 0.5 ಮಿಲಿಯನ್ ಅಂದರೆ 5 ಲಕ್ಷ ಫೇಸ್ ಶೀಲ್ಡ್ಸ್ಗಳನ್ನು ಆಲ್ರೆಡಿ ನಾವು ದೇಶದಾದ್ಯಂತರ ಎಲ್ಲ ಜಾಗಗಳಲ್ಲಿ ವಿತರಿಸಿದ್ದೇವೆ. ಮಂಗಳೂರಲ್ಲಿ ಡ್ರೀಮ್ವರ್ಕ್ಸ್ ಮೇಕರ್ ಸ್ಪೇಸಿಂದ ನಾವು ಸುಮಾರು 3500 ಫೇಸ್ ಶೀಲ್ಡ್ಸ್ಗಳನ್ನು ಪೊಲೀಸ್ಗಳಿಗೆ ಮತ್ತು ಹೆಲ್ತ್ ವರ್ಕರ್ಸ್ಗಳಿಗೆ ಹಾಗೂ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ಗಳಿಗೆ ಎಲ್ಲ ವಿತರಿಸಿದ್ದೇವೆ. ಸೊ ಈ ಇಡೀ ಪ್ರೋಗ್ರಾಮ್ ಅನ್ನು ನಾವು ಮೇಕ್ ಇನ್ ಇಂಡಿಯಾ ಅಂತ ಹೇಳುವ ಒಂದು ಉದ್ದೇಶದಿಂದ ಹಾಗೂ ಸ್ಟೂಡೆಂಟ್ಸ್ಗಳಿಗೆ ಇನ್ನು ಮುಂದೆ ಇಂಥ ಸಿಚುವೇಶನ್ಸ್ ಬಂದಾಗ ಹೇಗೆ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಒಂದು ಇನೋವೇಟಿವ್ ಡಿಸೈನ್ಸ್ಗಳನ್ನು ಮಾಡಿ ಸೊಸೈಟಿಗೆ ಬೇಕಾಗುವಂಥ ಪ್ರಾಡಕ್ಟ್ಸ್ಗಳನ್ನು ಡೆವಲಪ್ ಮಾಡಬೇಕಂತ ಹೇಳಿ ಆ ಉದ್ದೇಶದಿಂದ ಈ ಡಿಸೈನ್ ಅನ್ನು ಮಾಡಿದ್ದೇವೆ. ಸೊ ಇದಕ್ಕೆ ಪ್ರೋತ್ಸಾಹಿಸಲು ನಮ್ಮ ಕಾಲೇಜಲ್ಲಿ ಸೆಂಟರ್ ಫಾರ್ ಸೋಷಿಯಲ್ ಇನೋವೇಷನ್ ಅಂತ ಹೇಳೋ ಕಾರ್ಯಕ್ರಮ ಕೂಡ ಇದೆ. ಇದರಲ್ಲಿ ಫಸ್ಟ್ ಇಯರ್ ಇಂದ ಫೈನಲ್ ಇಯರ್ ತನಕ ಅವರು ಸ್ಟೂಡೆಂಟ್ಸ್ಗಳು ಯಾವ ಐಡಿಯಾದಿಂದ ಬರ್ತಾರ, ಸೊಸೈಟಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್, ಅದಕ್ಕೆ ಏನಾದರೂ ಐಡಿಯಾಗಳನ್ನು ತರ್ಬೋದು ಅಂತ ಹೇಳಿ ಆ ಐಡಿಯಾವನ್ನು ಫೈನಲ್ ಇಯರ್ ಬರುವಾಗ ಆ ಐಡಿಯಾಗಳನ್ನೆಲ್ಲ ಪ್ರಾಡಕ್ಟ್ ಲೆವೆಲ್ಗೆ ಕೊಂಡೋಗಿ ನಾವು ಸ್ಟಾರ್ಟ್ಅಪ್ಸ್ಗಳನ್ನೆಲ್ಲ ನಮ್ಮ ಕಾಲೇಜಲ್ಲಿ ಅದಕ್ಕೆ ಬೇಕಾಗುವ ಇನೋವೇಷನ್ ಇಕೋಸಿಸ್ಟಮ್ ಅನ್ನನ್ನೇ ಡೆವಲಪ್ ಮಾಡಿದ್ದೇವೆ. ಇಂಜಿನಿಯರಿಂಗ್ ವಿದ್ಯಾರ್ಥಿ ಸ್ವಸ್ತಿಕ್ ಕೋಟ್ಯನ್ ಮಾತನಾಡಿ, ನಾವು ಲಾಕ್ಡೌನ್ ಸಮಯದಲ್ಲಿ ಹೊರಬರಲಾಗದ ಸಮಯದಲ್ಲಿ ಕಾಲೇಜಿನ ಹಾಸ್ಟೆಲ್ನಲ್ಲೇ ಇದ್ದುಕೊಂಡು 5 ವಿದ್ಯಾರ್ಥಿಗಳು ಈ ಫೇಸ್ ಶೀಟ್ ಅನ್ನು ತಯಾರಿಸಿದ್ದೇವೆ. ಕೇಂದ್ರದ ಮೇಕ್ ಇಂಡಿಯಾದ ಈ ಯೋಜನೆಯನ್ನು ಗಮನದಲ್ಲಿಟ್ಟುಕೊಂಡು ಕೊರೋನಾ ವೈರಸ್ ದಾಳಿಯ ಸಮಯ ಕೋವಿಡ್ ವಾರಿಯರ್ಸ್ಗಳಿಗೆ ವಿದ್ಯಾರ್ಥಿಗಳಿಂದ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕಾ ಅನ್ನುವ ಒಂದೇ ದೃಷ್ಟಿಯಿಂದ ಈ ಯೋಜನೆಯಿಂದ ಮುಖಕವಚ ತಯಾರಿಸಿದ್ದೇವೆ. ಹಲೋ, ನನ್ನ ಹೆಸರು ಸ್ವಸ್ತಿಕ್ ಕೋಟ್ಯನ್ ಅಂತ. ಫೈನಲ್ ಇಯರ್ ಮೆಕ್ಯಾನಿಕಲ್ ಸ್ಟೂಡೆಂಟ್, ಸಹ್ಯಾದ್ರಿ ಕಾಲೇಜಲ್ಲಿ ಬಂದಿದ್ದೀನಿ.
ಸೊ ನಾವು ಇಲ್ಲಿ ಏನು ಮಾಡೋದಂದರೆ, ನಾವು ಇಲ್ಲಿ ಡಿಮಕ್ಸ್ ಮೇಕರ್ ಸ್ಪೇಸ್ ಅಂತ ಒಂದು ಸ್ಟಾರ್ಟಪ್ಪಲ್ಲಿ ಮೆಂಬರ್ಶಿಪ್ ಆಗಿ ತಗೊಂಡಿದ್ದೆ. ಸೊ ನಾವು ಇಲ್ಲಿ ಲಾಕ್ಡೌನ್ ಆದ ನಂತರ ಇಲ್ಲಿ ಹಾಸ್ಟೆಲಲ್ಲಿ ಕಾಲೇಜಲ್ಲಿ ಕುಳಿತಿದ್ವಿ. ಸೊ ನಾವು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಒಳಗೆ ಸೊ ಕೆಲವು ಸ್ಟಾರ್ಟಪ್ಸ್ಗಳೆಲ್ಲ ಆಲ್ರೆಡಿ ಫೇಸಸ್ ಎಲ್ಲ ಡೆವಲಪ್ ಮಾಡಲಿಕ್ಕೆ ಶುರು ಮಾಡಿತ್ತು. ಸೊ ನಾವು ಅದನ್ನು ನೋಡಿ ನಮ್ಮ ಮೇಕರ್ ಸ್ಪೇಸಲ್ಲಿ ಸಹ ತುಂಬ ಕೆಲವು ಮಿಷಿನರೀಸ್ ಎಲ್ಲ ಉಂಟು. ಲೇಸರ್ ಕಟಿಂಗ್ ಮಿಷಿನ್, 3D ಪ್ರಿಂಟಿಂಗ್ ಮಿಷಿನ್, ಇಂಥ ಎಲ್ಲ ಮಿಷಿನ್ಸ್ಗಳಿತ್ತು. ಸೊ ನಾವು ಇದನ್ನೆಲ್ಲ ಯೂಸ್ ಮಾಡಿ ನಾವು ಸಹ ಫೇಸ್ ಬಿಲ್ಡ್ ಮಾಡುವಂಥ ಐಡಿಯಾ ಬಂತು. ಸೊ ಹಾಗೆ ನಮ್ಮ ಕಾಲೇಜಲ್ಲಿ ಇನ್ನು ಕೆಲವು ಸೈರಿಕ್ ಗ್ರೂಪ್ ಆಫ್ ಕಂಪನೀಸ್ ಅಂತ ಒಂದು ಗ್ರೂಪ್ ಉಂಟು. ಸೊ ಅಲ್ಲಿ ಕೆಲವು ಸ್ಟಾರ್ಟಪ್ಸ್ಗಳಿವೆ. ಸೊ ಅಲ್ಲೆಲ್ಲ ಮೆಂಟರ್ಸ್ ಎಲ್ಲ ಇದ್ದಾರೆ. ಸೊ ಆ ಮೆಂಟರ್ಸ್ ಎಲ್ಲ ಸೇರಿ ನಮಗೆಲ್ಲ ಐಡಿಯಾಸ್ ಕೊಟ್ಟು, ಸೊ ಅವರೆಲ್ಲ ಸಪೋರ್ಟ್ ಮಾಡಿ, ಸೊ ಇದು ಫಸ್ಟ್ ಒಂದು ಶೀಟ್ಸ್ ಅನ್ನು ಡೆವಲಪ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸೊ ಇಲ್ಲಿ ನಮ್ಮ ಲೇಸರ್ ಕಟಿಂಗ್ ಮಿಷಿನಲ್ಲಿ ಕಟ್ ಮಾಡಿ ಮತ್ತು OXP ಶೀಟ್ಸ್ ಎಲ್ಲ ಉಂಟು, ಅದನ್ನೆಲ್ಲ ಟಚ್ ಮಾಡಿ ನಾವು ಚಂದ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡಿ. ಸೊ ನಮ್ಮ ಫ್ರಂಟ್ ಲೈನ್ ವರ್ಕರ್ಸ್, ಡಾಕ್ಟರ್ಸ್, ಪೊಲೀಸ್ಮೆನ್ಸ್ ಮತ್ತು ಸಹ್ಯಾದ್ರಿ ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ರಾಜೇಶ್ ಮಾತನಾಡಿ, We have a very good teaching learning process. Along with that, we have 3 MSME industries inside the institution and 9 startups. These 3 MSME will support for the innovative idea the students have, and that will convert it into the product. Normally our slogan is come with an idea and go within a product. So that means the idea is converted into the product. Each and every year the student will go to the industries and learn the basics and what is the real technologies required for the industries. So obviously the many of our alumni become a entrepreneur, and they also excel in many in various areas in research as well as product development and patenting, etc. So how we are going? Every year the student will go to the industries and see that the industrial expert will give the input, and they will handhold the student to convert their idea into the product. It's not only we are simply making in the point of Make in India. So the point of Make in India is a very critical one, because we have to develop our own indigenous.